ಅಕ್ರಮವಾಗಿ ಟ್ಯಾಂಕರ್ಗಳಿಂದ ಫರ್ನೇಸ್ ಆಯಿಲ್ಗಳನ್ನು ಕಳ್ಳತನ ಮಾಡಿ ದಾಸ್ತಾನು ಮಾಡುತ್ತಿದ್ದ ಆರೋಪದ ಮೇಲೆ 4ವರನ್ನ ಪುತ್ತೂರು ಪೊಲೀಸರು ಬಂಧಿಸಿದ್ದಾರೆ. ರಘುನಾಥನ್, ಮುತ್ತುಪಾಂಡಿ, ಜಿದಾಸ್, ಸಿಂಗರಾಜ್, ಎಸ್ ಕೀರ್ತಿ, ಸೆಲ್ವರಾಜ್ ಬಂಧಿತ ಆರೋಪಿಗಳು. ಕಡಬ ತಾಲೂಕು ಕೌಕ್ರಾಡಿ ಗ್ರಾಮದ ಮಣ್ಣಗುಂಡಿ ಎಂಬಲ್ಲಿ ಅಕ್ರಮವಾಗಿ ಟ್ಯಾಂಕರ್ಗಳಿಂದ ಫರ್ನೇಸ್ ಆಯಿಲ್ಗಳನ್ನು ಕಳ್ಳತನ ಮಾಡಿ ದಾಸ್ತಾನು ಮಾಡಲಾಗುತ್ತಿತ್ತು. ಖಚಿತ ಮಾಹಿತಿ ಪಡೆದ ಪುತ್ತೂರು ನಗರ ಠಾಣಾ ಹಾಗೂ ಉಪ್ಪಿನಂಗಡಿ ಪೊಲೀಸ್ ಠಾಣಾ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಈ ವೇಳೆ 2 ಟ್ಯಾಂಕರ್ಗಳಿಂದ ಪಂಪ್ ಮೂಲಕ ಫರ್ನೇಸ್ ಆಯಿಲ್ಗಳನ್ನು ಲೋಡ್ ಮಾಡಿ ಅನ್ಲೋಡ್ ಮಾಡುತ್ತಿರುವುದು ಪತ್ತೆಯಾಗಿದೆ. ದಾಳಿಯಲ್ಲಿ 35 ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಂಡಿದ್ದು ತನಿಖೆ ಮುಂದುವರಿಸಲಾಗಿದೆ. ಇದರಲ್ಲಿ ನಮಗೆ ಒಂದು ಖಚಿತ ಮಾಹಿತಿ ಬಂದಿತ್ತು. ಇಂಥ ನೆಲ್ಯಾಡಿ ಹತ್ತಿರ ಒಂದು ಜಾಗದಲ್ಲಿ ಒಂದು ಕಡೆ ಇಂಥ ಮಂಗಳೂರು ಕಡೆ, ಬ್ಯಾಂಗ್ಳೂರು ಕಡೆ ಅಥವಾ ಚೆನ್ನೈ ಕಡೆ ಸಾಗಿಸ್ತಾ ಇರುವಂಥ ಇದು ಆಯಿಲ್ ಟ್ಯಾಂಕರಿಂದ ಸ್ವಲ್ಪ 100 ಲೀಟರ್ 200 ಲೀಟರ್ ಆ ರೀತಿ ಆಯಿಲನ್ನು ತೆಗೆದು ಅದನ್ನು ಮತ್ತೆ ಬೇರೆ ಮಟೀರಿಯಲ್ ಜೊತೆ ರಿಪ್ಲೇಸ್ ಮಾಡಿ ಕಳಿಸ್ತಿದ್ರಂತೆ. ಆ ಮಾಹಿತಿಯ ಮೇರೆಗೆ ನಾವು ಇಲ್ಲಿ ಬಂದು ನಮ್ಮ DSP ಪುತ್ತೂರು ಗಾಣ ಅವರು ಇಲ್ಲಿ ಬಂದು ರೇಡ್ ಮಾಡಿರ್ತಾರೆ. ರೇಡ್ ಮಾಡಿದ ನಂತರ ಇಲ್ಲಿ 2 ಟ್ಯಾಂಕರನ್ನು ನಾವು ವಶಪಡಿಸಿದ್ದೀವಿ. ಮತ್ತು ಕೆಲವು ಈ ರೀತಿ ಕಳ್ಳತನ ಮಾಡಿ ಇಟ್ಟಿರುವಂತಹ ಆಯಿಲನ್ನು ಸಹ ಒಂದು ಅಂಡರ್ಗ್ರೌಂಡ್ ಚೇಂಬರಲ್ಲಿ ಇಟ್ಟಿದ್ದಾರೆ. ಅದು ಎಲ್ಲ ಪೂರ್ತಿ ಸ್ಟಾಕ್ ನೋಡಿದರೆ ಅರೌಂಡ್ 36,000 ಲೀಟರ್ ಅಷ್ಟು